ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕಲಾವಿದರ ಕಲಾಪಯಣವನ್ನು ಅವರಿಂದಲೇ ಕೇಳುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವಕುಮಾರ್ ಅಳಗೋಡು. ಬನ್ನಿ ಅವರನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೃತ್ತಿಯಲ್ಲಿ ಕನ್ನಡ ಶಿಕ್ಷಕರಾದ ಇವರು ಪ್ರವೃತ್ತಿಯಲ್ಲಿ ಒಬ್ಬ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹಾಗೂ ಪ್ರಸಂಗಕಾರರು ಕೂಡ ಹೌದು. ಬನ್ನಿ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಅವರ ಮಾತಿನಿಂದಲೇ ಆರಂಭಿಸೋಣ. ಸರ್, ಮೊದಲನೇದಾಗಿ ನಾನು ಕೇಳೋದೇನು ಹೇಳಿದ್ರೆ, ನಿಮ್ಮದೊಂದು ಬಾಲ್ಯ ಹೇಗಿತ್ತು ಸರ್? ಬಾಲ್ಯ ಅಂದರೆ ನಮ್ಮದು ಹಳ್ಳಿಯ ಪ್ರದೇಶ. ನಾವು 12ನೇ ತರಗತಿಯವರೆಗೂ ಅಂದರೆ ಸೆಕೆಂಡ್ PUC ವರೆಗೂ ಎಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ಒಂದು ಕಾಲದಲ್ಲಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಯಕ್ಷಗಾನದ ಮೇಳಗಳು ಬಹಳ ಇತ್ತು, ಬಹಳ ತಾಳಮದ್ದಳೆಗಳು ಕೂಡ ಆಗ್ತಾ ಇತ್ತು ಅಂತ ನಾವು ಕೇಳಿದ್ದಷ್ಟು ಬಿಟ್ಟರೆ ನಮ್ಮ ಬಾಲ್ಯದಲ್ಲಿ ಅದೇನು ಇರಲಿಲ್ಲ. ಆದರೆ ನಮ್ಮ ಬಾಲ್ಯಕ್ಕಾಗುವಾಗ ಬೇರೆ ಬೇರೆ ಮೇಳಗಳೆಲ್ಲ ಬಂದು ಪ್ರದರ್ಶನ ಮಾಡ್ತಾ ಇತ್ತು. ಆವಾಗ ಅದರ ಮೇಲಿನ ಆಸಕ್ತಿ ನೋಡಿದ್ದು. ಬಟ್ ನಿಮಗೆ ಹೇಗೆ ಆಸಕ್ತಿ ಮೂಡಿತು, ನೀವು ಕೂಡ ಒಂದು ಯಕ್ಷಗಾನ ಫೀಲ್ಡಿಗೆ ಬರಬೇಕು ಅಂತ? ಅದು ನಾವು ಬಾಲ್ಯದಲ್ಲಿರುವಾಗ ಈ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಗಳು ಬರ್ತಾ ಇತ್ತು. ಆ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಗಳಲ್ಲಿ ಯಕ್ಷಗಾನವನ್ನು ಕೇಳೋದು ಮೊದಲಿಂದ ಆರಂಭ ಆದದ್ದು ಹಾಗೆ. ಯಾವಾಗ ಚಿಟ್ಟಾಣಿಯವರ ಸ್ವರವನ್ನು, ಕಾಳಿಂಗನವರ ಸ್ವರವನ್ನೆಲ್ಲ ಮೊದಲು ಕೇಳಿದ್ದು ನಾವು, ನೋಡಿದ್ದು ನಿಧಾನಕ್ಕೆ ಬೆಳೀತಾ ಬೆಳೀತಾ ಬಂದ ಹಾಗೆ. ಮತ್ತು ಮನೆಯಲ್ಲಿ ನನ್ನ ಅಜ್ಜ ಯಕ್ಷಗಾನಕ್ಕೆ ಹೋಗುವ ಹವ್ಯಾಸ ಇತ್ತು, ಅಮ್ಮನ ತಂದೆ. ಆಗ ಬಹಳ ಹಠ ಮಾಡ್ತಾ ಇದ್ದೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಸಣ್ಣವನಿರುವಾಗ ಕರ್ಕೊಂಡು ಹೋಗ್ತಿರ್ಲಿಲ್ಲ, ರಾತ್ರಿ ಇಡೀ ನಿದ್ದೆ ಬಿಡಬೇಕು, ಶಾಲೆಗೆ ಹೋಗ್ಲಿಕ್ಕಿದೆ ಅಂತ. ಕರ್ಕೊಂಡು ಹೋಗದೇ ಇದ್ದ ಮರುದಿವಸ ಇಡೀ ದಿನ ಹತ್ತು ಕಣ್ಣೆಲ್ಲ ದಪ್ಪ ಆಗ್ತಾ ಇದ್ದಿತ್ತು, ಕರ್ಕೊಂಡು ಹೋಗಲಿಲ್ಲ ಅಂತ. ಆಮೇಲೆ ನಿಧಾನಕ್ಕೆ ತಲೆಗೆ ಬಟ್ಟೆ ಕಟ್ಕೊಂಡು ವೇಷ ಅಂತ ಹೇಳ್ಕೊಂಡು ನಾವೇ ಮನೇಲಿ ಕುಣಿಯೋದು, ಹೀಗೆ ಒಂದು ರೀತಿ ಹುಚ್ಚು ಹವ್ಯಾಸದ ರೀತಿಯಲ್ಲಿ ಬೆಳೀತು. ಕೊನೆಗೆ ನನಗೊಂದು ಯಕ್ಷಗಾನ ಕಲಿಸ್ಬೇಕು ಅಂತ ನನ್ನ ಅತ್ತೆ, ತಂದೆಯ ತಂಗಿ, ಕಲಿಸೋದಕ್ಕೆ ಹೊರಟಿದ್ದು. ಯಾಕೆ ಅಂದರೆ ಈ ಮನೇಲಿ ಕುಣಿಯೋದಾದ್ರೂ ತಪ್ಪತ್ತೆ, ಒಂದ್ಸಲ ವೇಷ ಮಾಡಿದರೆ ಮುಗಿಯತ್ತೆ, ಇನ್ನು ಇದಿಲ್ಲ ಅಂತ. ಹೌದು, ಇನ್ನು ಮುಗೀತದೆ, ಒಂದ್ಸಲ ವೇಷ ಮಾಡಿದರೆ ಇನ್ನು ಹುಚ್ಚೆಲ್ಲ ಬಿಟ್ಟು ಹೋಗ್ತದೆ ಅಂತ. ಹಾಗೆ ಹುಡುಕ್ತಾ ಇದ್ದಾಗ ಯಾರ ಹತ್ರಕ್ಕೆ ಕಲಿಸೋದು ಅಂತ ಹೇಳುವಾಗ ನಮ್ಮ ನಿಟ್ಟೂರಿನಲ್ಲಿ ಒಬ್ಬರು ಸುಬ್ರಹ್ಮಣ್ಯ DS ಅಂತಿದ್ದಾರೆ, ಅವರು ದೇವಸ್ಥಾನದ ಅರ್ಚಕರು, ನಮ್ಮ ಗುರುಗಳು. ಆರಂಭಿಕ ಹಂತದ ಯಕ್ಷಗಾನದ ಬಾಲಪಾಠವನ್ನು ಹೇಳ್ಕೊಟ್ಟಿದ್ದವರೇ. ಅಲ್ಲಿಂದ ಮಕ್ಕಳ ಮೇಳ ಅಂತ ಆರಂಭ ಮಾಡಿದ್ರು. ಆದರೆ ಯಾಕೆ ನನಗೆ ಈಗ ಸೇರಿಸಿದ್ರು ಯಕ್ಷಗಾನಕ್ಕೆ ಅಂತ, ಹುಚ್ಚಿ ಬಿಡುತ್ತದೆ ಅಂತ ಸೇರಿಸಿದ ಮೇಲೆ ಜಾಸ್ತಿ ಆಯ್ತದು. ಹಾಗಾಗಿ ಒಂದು 10 ವರ್ಷ ಮಕ್ಕಳ ಮೇಳದಲ್ಲಿ ಬೇರೆ ಬೇರೆ ಪೌರಾಣಿಕ ಪ್ರಸಂಗಗಳನ್ನೆಲ್ಲ ಮಾಡುವ ಅವಕಾಶ ಸಿಕ್ಕಿತು ನಿಟ್ಟೂರಿನ ಒಂದು ಪರಿಸರದಲ್ಲಿ. ಯಕ್ಷಗಾನದಲ್ಲಿ ನೀವು ಈಗ ಯಾವ ಯಾವ ತರದ ಪಾತ್ರಗಳನ್ನು ಮಾಡಿದ್ರಿ? ಪುಂಡುವೇಷವನ್ನು ಇತ್ತೀಚೆಗೆ ಹೆಚ್ಚು ಮಾಡ್ತಾ ಇದ್ದೇನೆ. ಮಕ್ಕಳ ಮೇಳದಲ್ಲಿ ಇದ್ದಾಗ ಸ್ವಲ್ಪ ಸೀನಿಯರ್ ಅಂದರೆ ನಾನೇ ಇದ್ದೆ ಮಕ್ಕಳ ಮೇಳದಲ್ಲಿ. ಹಾಗಾಗಿ ಕಿರೀಟದ ವೇಷಗಳನ್ನು, 2ನೇ ವೇಷದ ಕಿರೀಟದ ವೇಷಗಳನ್ನು ಕೊಡ್ತಾ ಇದ್ರು. ಮಕ್ಕಳ ಮೇಳದಿಂದ ಈ ಕಡೆಗೆ ಬಂದ ಮೇಲೆ ಹೆಚ್ಚು ಪುಂಡು ವೇಷಗಳನ್ನು ಮಾಡೋದಕ್ಕೆ ತೊಡಗಿಸಿಕೊಂಡೆ. ಮತ್ತು ಕಿರೀಟದ ವೇಷಗಳನ್ನು ಈಗ ನಿರ್ವಹಿಸ್ತೇನೆ. ಸ್ತ್ರೀ ವೇಷವನ್ನು ಹೆಚ್ಚು ಮಾಡಲಿಲ್ಲ. ಒಂದು ಈ ಚಿಕ್ಕ ಮೇಳದ ತಿರುಗಾಟದಲ್ಲಿ ಒಂದು ಸ್ವಲ್ಪ ಮಾಡಿದ್ದೆ, ಅಷ್ಟು ಬಿಟ್ಟರೆ ಸ್ತ್ರೀ ವೇಷ ಮಾಡಲಿಲ್ಲ. ಹಾಸ್ಯವೂ ಕೂಡ ವಿರಳ. ಓಕೆ, ಈಗ ನೀವು ಪುಂಡು ವೇಷ ಮತ್ತೆ ಕಿರೀಟದ ವೇಷ ಅಂತ ಹೇಳಿ, ಅದಕ್ಕೆ ಮತ್ತೆ ಆ ತರ ವೇಷ ಹಾಕುದಕ್ಕೂ ಈ ಕಿರೀಟದ ವೇಷ ಹಾಕುದಕ್ಕೂ ಎಂತ ಡಿಫ್ರೆನ್ಸ್ ಕಾಣ್ತದೆ ನಿಮ್ಗೆ? ಪುಂಡು ವೇಷ ಅಂದ್ರೆ ಅದು ಸಹಜವಾಗಿ ಹುಡುಗರ ಒಂದು ವಯೋಮಿತಿಯಲ್ಲಿರುವ ಒಂದು ವೇಷ. ಅದಕ್ಕೆ ಸ್ವಲ್ಪ ಚುರುಕಿನ ಕುಣಿತಗಳು, ಸ್ವಲ್ಪ ಚುರುಕಿನ ಮಾತು, ಲಾಲಿತ್ಯದ ಕುಣಿತಗಳು, ಇವುಗಳೆಲ್ಲ ಹೆಚ್ಚು ಅಪೇಕ್ಷೆ ಪಡುವಂತಹ ಪಾತ್ರಗಳು. ಅದೇ ಕಿರೀಟದ ವೇಷ ಸ್ವಲ್ಪ ಪೋಷಕ ಪಾತ್ರಗಳು ಅಥವಾ 2ನೇ ವೇಷದ ಸಾಲಿಗೂ ಬರುವಂಥ ಸ್ವಲ್ಪ ಗಂಭೀರವಾದಂತಹ ಕುಣಿತ, ಗಂಭೀರವಾದ ಮಾತುಗಾರಿಕೆ, ಅರ್ಥ, ಒಂದು ಈ ರೀತಿಯ ಸಾಲಿನಲ್ಲಿ ಹೋಗುವಂತಹ ಪಾತ್ರಗಳು. ಓಕೆ, ಸಡನ್ ಆಗಿ ನೀವು ಈ ಪುಂಡು ವೇಷದಿಂದ ಕಿರೀಟ ವೇಷಕ್ಕೆ ಬಂದ್ರಿ. ಡೈಲಾಗ್ಸ್ ಎಲ್ಲ ಡಿಫರ್ ಆಗ್ತದೆ ಹೇಳಿದ್ರು, ಸ್ವಲ್ಪ ಸೀರಿಯಸ್ ಆಗಿ ಇರಬೇಕು. ಪುಂಡು ವೇಷ ಹೇಳಿದ್ರೆ ಜಸ್ಟ್ ಹೇಗಾದ್ರೂ ಕ್ಯಾಶುವಲ್ ಆಗಿ ನಡೆದು ಹೋಗ್ತದೆ ಅಂತ. ಇದನ್ನ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರೆ? ಅಂದ್ರೆ ನಿಮ್ಮ ಒಂದು ಬಿಹೇವಿಯರ್ ಏನಿರ್ತದೆ ಅದು ಕಂಪ್ಲೀಟ್ ಆಗಿ ಬದಲಾಗಬೇಕು. ಈಗ ಹೇಗೆ ಮಾಡ್ಕೊಂಡ್ರಿ? ಅದಕ್ಕೆ ನಿಮ್ಮ ಪ್ರಯತ್ನ ಹೇಗೆ? ಅಂದ್ರೆ ಮಕ್ಕಳ ಮೇಳದಲ್ಲಿ ಮಾಡ್ತಾ ಇದ್ದ ಹೆಚ್ಚು ಕಿರೀಟದ ವೇಷಗಳನ್ನೇ ಮಾಡ್ಕೊಂಡು ಬಂದಿದ್ದು. ಆಗ ಆ ಕಿರೀಟದ ವೇಷಕ್ಕೆ ಬಳಸುವಂತಹ ಹೆಜ್ಜೆಗಳೆಲ್ಲ ಅಷ್ಟು ಚುರುಕಿನ ಹೆಜ್ಜೆಗಳೆಲ್ಲ ಬೇಕಾಗ್ತಿಲ್ಲ, ಸ್ವಲ್ಪ ಗಂಭೀರವಾದ ಹೆಜ್ಜೆಗಳೇ ಬಳಕೆ ಆಗ್ತಿತ್ತು. ಅದರಿಂದ ಪುಂಡುವೇಷಕ್ಕೆ ಬರುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗ್ತಿತ್ತು. ಯಾಕಂದರೆ ಪುಂಡುವೇಷಕ್ಕೆ ಅದರ ಚುರುಕಿನ ತ್ವರಿತವಾದ ಕುಣಿತಗಳು ಇವುಗಳನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಸುಮಾರು ಸಮಯ ಬೇಕಾಗ್ತಾ ಇತ್ತು. ಈಗ ಒಂದು ಸ್ವಲ್ಪ ಅಭ್ಯಾಸ ಆಗಿದೆ. ಈಗ ವೇಷ ಯಾವುದು ಅಂತ ನೋಡಿಕೊಂಡು ಆ ವೇಷಕ್ಕೆ ಎಷ್ಟು ಪಾತ್ರ ಎಷ್ಟು ಬೇಡುತ್ತೆ ಅದನ್ನು ಕೊಡುವ ಒಂದು ಪ್ರಯತ್ನ ಅಷ್ಟೆ.
ನಿಮ್ಮ ಪ್ರಾಕ್ಟೀಸ್ ಟೈಮ್ ಅಂತ ಏನಾದ್ರು ಉಂಟಾ, ಅಂದ್ರೆ ದಿನದಲ್ಲಿ ನೀವು ಇಷ್ಟು ಹೊತ್ತು ಈ ಯಕ್ಷಗಾನಕ್ಕೆ ಮೀಸಲಿಡ್ತೀರಿ ಅಂತ? ಹಾಗೆ ಅಂತ ಏನು ಇಟ್ಕೊಂಡು ಬಂದಿರಲಿಲ್ಲ. ಮೊದಲೆಲ್ಲ ಈಗ ಮಕ್ಕಳ ಮೇಳದಲ್ಲಿ ಈ ಒಂದು ಪ್ರದರ್ಶನ ಅಂತ ಬಂದಾಗ, ಈಗ ಹೆಚ್ಚಾಗಿ ಚೌತಿಯ ಟೈಮ್ನಲ್ಲಿ ಅಥವಾ ವಾರ್ಷಿಕೋತ್ಸವಕ್ಕೆ ಅಂತ ಬಂದಾಗ ಒಂದು 2 ತಿಂಗಳ ತರಬೇತಿಯನ್ನು ಆರಂಭಿಸ್ತಿದ್ರು ಮಕ್ಕಳ ಮೇಳದ ಆದ್ರಿಂದ. ಈಗ ಬೇರೆ ಬೇರೆ ಕಡೆಗಳಲ್ಲಿ ಹವ್ಯಾಸಿಯಾಗಿ ಹೋಗುವಾಗ ಹೆಚ್ಚಾಗಿ ಪ್ರದರ್ಶನಕ್ಕೆ ಆದ್ಯತೆಯನ್ನು ಕೊಡ್ತೇವೆ. ಮತ್ತು ಈಗ ಯಕ್ಷಗಾನ ಕೇಂದ್ರದ ಕಲಾವಿದನಾಗಿರೋದ್ರಿಂದ ಕಾರ್ಯಕ್ರಮ ಇದ್ದ ದಿವಸ ಬೆಳಗಿನ ಅವಧಿಯಲ್ಲಿ ಕೇಂದ್ರದ ಕಲಾವಿದರಿಂದ ಪ್ರದರ್ಶನಕ್ಕೆ ಬೇಕಾದ ಪೂರ್ವ ತಯಾರಿ ಇರುತ್ತೆ, ಅಲ್ಲಿ ತಯಾರಿ ಮಾಡ್ಕೊಳ್ಳೋದು. ಇನ್ನೆಲ್ಲಾದ್ರೂ ಬೇಕು ಅಂತಲೇ ತಯಾರಿಗೆ ಹೋಗುವಂಥದ್ದು. ನೀವೊಬ್ರು ಶಿಕ್ಷಕರಂತ ಹೇಳಿದ್ರಿ. ಈಗ ನೀವೊಬ್ರು ಶಿಕ್ಷಕರಾಗಿ ನಿಮ್ಮ ವರ್ಕ್ ಶೆಡ್ಯೂಲ್ ಮಧ್ಯೆ ಈ ಪ್ರದರ್ಶನಗಳಿಗೆಲ್ಲ ಹೋದಾಗ ಆಗ ಹೇಗೆ ಟೈಮ್ ನೀವು ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ನೀವು ಬಂದು ಕ್ಲಾಸಸ್ ಅಲ್ಲಿ ಮಕ್ಕಳಿಗೆ ಪಾಠ ಮಾಡಲೇಬೇಕಾಗ್ತದೆ. ಒಂದು ಈ ಯಕ್ಷಗಾನಕ್ಕೆ ಮತ್ತೆ ಶಿಕ್ಷಕ ವೃತ್ತಿಗೆ ಒಂದು ಹತ್ತಿರದ ಸಂಬಂಧ ಇದೆ ಅಂತ ನಾನು ಭಾವಿಸುವುದು. ಯಾಕೆ ಅಂತಂದ್ರೆ ತರಗತಿಯಲ್ಲಿ ಪಾಠ ಮಾಡುವಾಗಲೂ ಪುರಾಣ ಜ್ಞಾನ ನಾವು ಎಷ್ಟು ಕೊಡಬೇಕು ಅದಕ್ಕೆ ಬೇಕೇ ಬೇಕಾಗತ್ತೆ. ಅದು ನನ್ನ ವಿಷಯ ಕನ್ನಡವೇ ಆಗಿದ್ದರಿಂದ ಬಹಳ ಉಪಯುಕ್ತ. ಅದಕ್ಕೆ ನಾವು ಯಕ್ಷಗಾನಕ್ಕೆ ಏನು ಬಳಸ್ತೇವೆ ಅಥವಾ ಏನು ಅಧ್ಯಯನ ಮಾಡ್ತೇವೆ ಪುರಾಣದ ಪಾತ್ರಗಳು ಅಥವಾ ಪ್ರಸಂಗಗಳ ಬಗ್ಗೆ, ನಾವು ತರಗತಿಯಲ್ಲಿ ಪಾಠ ಮಾಡುವಾಗಲೂ ಯಾವುದೋ ಒಂದು ಸನ್ನಿವೇಶ ಬರುತ್ತೆ, ನಾವು ವಿವರಿಸುವಾಗ ಅದಕ್ಕೋಸ್ಕರವಾಗಿ ಬೇರೆ ತಯಾರಿ ಮಾಡಬೇಕಾದಿರೋದಿಲ್ಲ. ಮತ್ತು ಇಲ್ಲಿ ಯಕ್ಷಗಾನಕ್ಕೆ ಅಂತ ಆಗುವಾಗ ನಮ್ಮ ಉಪನ್ಯಾಸಕ ವೃತ್ತಿ ಇರೋದ್ರಿಂದ ಆ ನಿರರ್ಗಳವಾದ ಮಾತುಗಾರಿಕೆ ಆಗಿರಬಹುದು ಅಥವಾ ನಾವು ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ಏನೋ ಓದ್ಕೊಳ್ತೇವೆ, ಅದನ್ನು ಈ ಪಾತ್ರಗಳ ಮೂಲಕವಾಗಿ ಅಭಿವ್ಯಕ್ತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆ ಸಾಂದರ್ಭಿಕವಾಗಿ ಯಾವುದೋ ಒಂದು ಸಾಲುಗಳನ್ನು ಕನ್ನಡದ್ದು ಅಥವಾ ಸಂಸ್ಕೃತದ್ದು ಯಾವುದೋ ಸಾಲುಗಳನ್ನು ಬಳಸಬೇಕಾಗತ್ತೆ, ಆವಾಗ ಇದು ಪೂರಕ ಆಗುತ್ತೆ. ಇನ್ನು ಸಂಜೆಯ ಅವಧಿಯವರೆಗೆ ಮಾತ್ರ ಉಪನ್ಯಾಸಕ ವೃತ್ತಿ, ಒಂದು 5 ಗಂಟೆಗೆಲ್ಲ ಮುಗಿದು ಬಿಡುತ್ತೆ. ಯಕ್ಷಗಾನ ಹೆಚ್ಚಾಗಿ ಒಂದು ರಾತ್ರಿಯ ಅವಧಿಯಲ್ಲಿ ಆಗೋದು. ಈಗ ಕಾಲಮಿತಿ ಬಂದ ಮೇಲೆ ಒಂದು 8 ಗಂಟೆ 9 ಗಂಟೆಗೆಲ್ಲ ಶುರುವಾಗಿ 12-1 ಗಂಟೆ ಒಳಗೆ ಮುಗಿಯುತ್ತೆ. ಮತ್ತು ಮರುದಿವಸದ ಅವಧಿಗೆ ತುಂಬ ತಡುಕಂತ ಆಗೋದಿಲ್ಲ ಅದು. ಈಗ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ದಿನ ನೀವು ಒಂದು ಬಗೆಯ ಪಾತ್ರ ಮಾಡಿದ್ರೆ ಮತ್ತೊಂದು ದಿನ ನಿಮ್ಗೆ ಮತ್ತೊಂದೇ ಪಾತ್ರ ಇರ್ತದೆ. ಆಗ ಈ ಡೈಲಾಗ್ಸ್ ಅನ್ನು ನೀವು ಹೇಗೆ ನೆನ್ಪಿಟ್ಕೊಳ್ತೀರಿ, ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ವಾ ಅಂತ? ಯಕ್ಷಗಾನವೇ ಅದು ಒಂದು ವಿಶೇಷವಾದ ಕಲೆ. ಯಾಕಂದ್ರೆ ಈಗ ನಾಟಕದಲ್ಲಿ ಆದ್ರೆ ಸ್ಕ್ರಿಪ್ಟ್ ಒಂದು ಬೇಕು, ಎಲ್ಲವನ್ನು ನೋಡಿಕೊಂಡು ಅದಕ್ಕೆ ಕಂಠಪಾಠ ಮಾಡಿ ಪ್ರಸ್ತುತಪಡಿಸಬೇಕು. ಆದರೆ ಯಕ್ಷಗಾನದ ಸಂಭಾಷಣೆ ಅದು ಆಶು ಸಂಭಾಷಣೆ. ಈಗ ನಾವು ಯಾವ ಪಾತ್ರವನ್ನು ಧರಿಸ್ತೇವೆ ಮತ್ತು ಆ ಪಾತ್ರಕ್ಕೆ ಸಂಬಂಧಪಟ್ಟ ಸನ್ನಿವೇಶ ಪ್ರಸಂಗ ಇವುಗಳನ್ನೆಲ್ಲ ಆಧರಿಸಿ ಆ ಕ್ಷಣಕ್ಕೆ ನಾವು ಅದನ್ನು ಹೊರಡಿಸುವಂಥದ್ದು ಮಾತುಗಳು. ಹಾಗಾಗಿ ಅದು ಹೆಚ್ಚು ನಾವು ಏನೇನೇ ಬರೆದಿಟ್ಕೊಂಡು ಏನೇನೇ ಕಲ್ತರೂ ರಂಗದಲ್ಲಿ ಅದು ಎಲ್ಲ ಸಂದರ್ಭದಲ್ಲೂ ಬಳಕೆ ಆಗೋದಿಲ್ಲ. ಯಾಕಂದರೆ ಎದುರು ವೇಷಧಾರಿ ಏನೇನೋ ಕೇಳ್ಬೋದು, ಏನೇನೋ ಮಾತಾಡ್ಬೋದು, ನಾವು ಇಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದನ್ನೆಲ್ಲ ಅಲ್ಲಿ ಹೇಳ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಸಂಗದ ಒಂದು ಪದ್ಯಗಳು ಮೂಲ ಚೌಕಟ್ಟು ಒಬ್ಬ ಕಲಾವಿದನಿಗೆ. ಕವಿಯ ಪ್ರಸಂಗ ಸಾಹಿತ್ಯ ಏನಿದೆ ಅದು ನಿರ್ದೇಶನ ಕೊಡುತ್ತೆ ಹೇಗೆ ಹೋಗಬೇಕು ಆ ಪಾತ್ರಕ್ಕೆ ಅಂತ. ಮತ್ತು ಪುರಾಣದ ವಿಸ್ತೃತವಾದ ಓದು ಬೇಕಾಗತ್ತೆ. ಯಾವ ಕ್ಷಣದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಗಲಿಬಿಲಿ ಆಗದೆ ಆ ಪಾತ್ರಕ್ಕೆ ಅನುಗುಣವಾದ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅದು ಪಾತ್ರ ವೇಷ ಬದಲಾದಾಗ, ಈಗ ಒಂದು ಉದಾಹರಣೆಗೆ ರಾವಣ ವಧೆ ಪ್ರಸಂಗ ಅಂತ ತಗೊಂಡ್ರೆ, ಇವತ್ತು ರಾವಣನ ವೇಷ ಮಾಡಿದರೆ ಮರು ದಿವಸ ರಾಮನ ವೇಷ, ಅದು ಎರಡು ವಿಭಿನ್ನವಾದ ವೇಷಗಳು. ರಾವಣನ ಪಾತ್ರ ಮಾಡಿ ಸಂಪೂರ್ಣವಾಗಿ ರಾವಣನನ್ನೇ ಸಮರ್ಥಿಸ್ಕೊಳ್ಬೇಕಾಗುತ್ತದೆ. ರಾವಣ ತಪ್ಪು ಮಾಡಿದ್ದು ಹೌದು ಅಂತ ನಮಗೆ ಲೋಕರೋಡಿಯಲ್ಲಿ ಗೊತ್ತಿದ್ರು, ಪಾತ್ರಧಾರಿಯಾದಾಗ ರಾವಣನೇ ಆಗಬೇಕಾಗತ್ತೆ. ಮರು ದಿವಸ ಅದೇ ವೇಷಧಾರಿ ರಾಮನಾದಾಗ ನಿನ್ನೆಯ ಎಲ್ಲವೂ ಮರೆತು ಹೋಗುತ್ತೆ, ಹೊಸತಾಗಿ ರಾಮನ ಪಾತ್ರವನ್ನು ಕಟ್ಟುವ ಒಂದು ಪರ್ಯಾಯ. ಕನ್ಫ್ಯೂಷನ್ಸ್ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಆಹಾರ್ಯ ಇರುತ್ತಲ್ಲ ವೇಷಭೂಷಣ, ಅದು ಒಂದು ತಂದು ಕೊಟ್ಬಿಡುತ್ತೆ ನಮ್ಗೆ ಆಯ್ದು. ಈಗ ರಾಮನ ವೇಷಭೂಷಣವೇ ಬೇರೆ, ರಾವಣನ ವೇಷಭೂಷಣವೇ ಬೇರೆ. ಒಂದೇ ಪ್ರಸಂಗದಲ್ಲಿ ಹಲವು ವೇಷಗಳನ್ನು ಮಾಡಿದ್ದು ಇದೆ. ಉದಾಹರಣೆಗೆ ಜಾಂಬವತಿ ಕಲ್ಯಾಣ ಅಂತಂದ್ರೆ ಅಲ್ಲಿ ಬಹುತೇಕ ಎಲ್ಲ ವೇಷಗಳನ್ನು ನಾನು ನಿರ್ವಹಣೆ ಮಾಡಿದ್ದೇನೆ. ಎಲ್ಲ ಒಂದಕ್ಕೊಂದು ವಿಭಿನ್ನವಾದ ವೇಷಗಳು. ಹಾಗಾಗಿ ಆ ಪ್ರಸಂಗ ಇದಕ್ಕೆ ಬದಲಾವಣೆ ಆಗ್ಬಿಡುತ್ತೆ. ಅದು ಫಸ್ಟ್ ಟೈಮ್ ನೀವು ಬಣ್ಣ ಹಚ್ಚಿದಾಗ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಎಂತ ಫೀಲ್ ಆಯ್ತು? ಅಂದ್ರೆ ಫಸ್ಟ್ ಟೈಮ್ ನೀವು ಬಣ್ಣ ಹಚ್ಚಿದ್ರಿ, ಇಷ್ಟು ದಿನ ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಡಿದ್ರಿ, ಯಕ್ಷಗಾನ ಕ್ಲಾಸಿಗೆ ಅದು ಬಹುಶಃ ನಾನು 6ನೇ ತರಗತಿಯಲ್ಲಿರುವಾಗ ಅಂತ ನೆನಪು. ಊರಿನಲ್ಲಿ ಗಣಪತಿ ಚತುರ್ಥಿ ಆವಾಗ ಮೊದಲಿಗೆ ಅದೇ DS ಸುಬ್ರಹ್ಮಣ್ಯ ಮೂರ್ತಿಯವರ ನಿರ್ದೇಶನದಲ್ಲಿ ಕಾಳಿಂಗನಾಟ ಒಂದು ಪ್ರಸಿದ್ಧವಾದ ಪದ್ಯ ನೀಲಗಗನದಳು ಅಂತ ಅದ್ರದ್ದು ಕ್ಯಾಸೆಟ್ ಇತ್ತು. ಆ ಕ್ಯಾಸೆಟ್ ಪದ್ಯಕ್ಕೆ ನಾನು ಮತ್ತು ಗುರುಗಳ ಮಗಳೊಬ್ಬಳು ಮತ್ತು ಇನ್ನೊಬ್ಬ ಅಲೋಕ ಅಂತ ನಾವು 3 ಜನ ಅದಕ್ಕೆ ಕ್ಯಾಸೆಟ್ಟಿನಲ್ಲಿ ಇದ್ದದ್ದಕ್ಕೆ ನಾವು ಹೆಜ್ಜೆಯನ್ನು ಅವರಿಂದ ಕಲಿತು ಪ್ರದರ್ಶನ ಮಾಡಿದ್ದು. ಅವತ್ತು ಮೊದಲು ಬಣ್ಣ ಹಚ್ಚಿ ವೇಷವನ್ನು ನಿರ್ವಹಿಸಿದ್ದು. ಅದು ಆ ಕ್ಷಣಕ್ಕೆ ಅದೇ ಇಲ್ಲಿವರೆಗಿನ ಒಂದು ಏನು ನಮ್ಮ ಕುತೂಹಲಕ್ಕೆ
ಒಂದು ತೆರೆ ಬೀಳುವ ಒಂದು ಹೊತ್ತಾಗಿತ್ತು. ಬಹಳ ಸಂತೋಷವನ್ನು ಅನುಭವಿಸಿದ್ದೆ ಅವತ್ತು. ನೀವು ಫಸ್ಟಿಗೆ ಹೇಳಿದ್ರಿ ನಿಮ್ಮ ಮನೆಯವರು ನಿಮ್ಮ ಕುಣಿತ ಹುಚ್ಚು ತಾಳಲಾರದೆ ತಕೊಂಡು ಹೋಗಿ ಯಕ್ಷಗಾನಕ್ಕೆ ಸೇರಿಸಿದ್ರು ಅಂತ. ಹೌದು ಹೌದು. ಆದ ಮೇಲೆ ಈಗ ನೀವು ವೇಷ ಧರಿಸಿ ಅದನ್ನ ಕಂಟಿನ್ಯೂಸ್ ಅಂದ್ರೆ ಒಮ್ಮೆ ಮುಗ್ದ್ರೆ ಸಾಕು ಇವನಿಗೆ ಅಂತ ಹೇಳಿ ಹಾಕಿದ್ದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ. ಆಗ ಈಗ ಅವರ ರೆಸ್ಪಾನ್ಸ್ ಹೇಗೆ ಉಂಟು ಅದನ್ನ ನೋಡಿ? ಈಗ ಒಳ್ಳೆಯ ಇದಿದೆ, ಯಾಕಂದ್ರೆ ಅವಾಗಿನ ಸಣ್ಣ ಪ್ರಾಯ, ಮತ್ತೆ ಅದು ಬೇಡ. ನಮ್ಮ ಮನೆಯಲ್ಲಿ ಯಾರು ಯಕ್ಷಗಾನ ಕಲಾವಿದರು ಇದ್ದದ್ದಿರಲಿಲ್ಲ. ನಮ್ಮ ದೂರದ ಒಬ್ಬರು ಅಜ್ಜ ಮದ್ದಳೆ ಬಾರಿಸ್ತಾ ಇದ್ರು ಅಂತ ಕೇಳಿದ್ದೇನೆ. ಅವ್ರು ಬಾರಿಸಿದ್ದನ್ನು ನೋಡಲಿಲ್ಲ. ಆದರೆ ಯಕ್ಷಗಾನ ವೇಷ ಧರಿಸಿದ್ದು ನನಗೆ ನೆನಪಿದ್ದ ಹಾಗೆ ಬೇರೆ ಯಾರೂ ಇಲ್ಲ. ಈಗ ವೇಷ ಮಾಡ್ತೇವೆ ಅಂದರೆ ಅದೊಂದು ಒಳ್ಳೆಯ ಹವ್ಯಾಸ. ಈಗ ನಾನೊಬ್ಬ ಕಲಾವಿದನಾಗಿ ಗುರುತಿಸಿಕೊಂಡಿದ್ದು ಯಕ್ಷಗಾನದಿಂದ. ಅವತ್ತು ಏನು ಅಲ್ಲಿ ಕಲ್ತಿದ್ದೋ ಅದರ ಮುಂದಿನ ಭಾಗವಾಗಿ ಪ್ರಸಂಗ ಸಾಹಿತ್ಯವೋ ಅಥವಾ ಏನೇನೋ ಇವತ್ತಿನ ಸಂಶೋಧನೆ ಮಾಡುವಲ್ಲಿವರೆಗೆ ಬಂದಿದ್ದು ಅದು ಅಲ್ಲಿ ಕಲಿತ ಬಾಲಪಾಠದಿಂದ, ಯಕ್ಷಗಾನದಿಂದ. ಹಾಗಾಗಿ ಏನೆಲ್ಲ ಇವತ್ತು ಹೆಸರು ಕೊಟ್ಟಿದೆಯೋ ಅದು ವಿಶೇಷವಾಗಿ ನನಗೀಗ ಉಪನ್ಯಾಸಕ ಅನ್ನುವಂಥದ್ದು ಹೆಸರು ಬಂದಿದ್ದು ಇತ್ತೀಚೆಗೆ, ಒಂದು 4-5 ವರ್ಷದ ಈ ಕಡೆ ಮಾಸ್ಟರ್ಸ್ ಆದಮೇಲೆ. ಆದರೆ ಇದು ನನ್ನ 11-12ನೇ ವಯಸ್ಸಿನಿಂದಲೇ ನನ್ನ ಜೊತೆಯಲ್ಲಿ ಹೌದು ಒಂದು ಯಕ್ಷಗಾನ ಅನ್ನುವುದು ಏನೋ ಒಂದು ಅಂಟ್ಕೊಂಡು ಬಂದ್ಬಿಟ್ಟಿದೆ, ಅದು ಊರಿನಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಕೂಡ. ಸರ್, ಯಕ್ಷಗಾನದ ಬಗ್ಗೆ ನೀವು ನಮ್ಮ ಹತ್ರ ಹಂಚ್ಕೊಳ್ಬೋದಾ? ಅಂದ್ರೆ ಯಕ್ಷಗಾನ ಇಂದಿನ ಒಂದು ಈ ಯುವ ಪೀಳಿಗೆಗೆ ನೀವೇನಂತ ಹೇಳ್ತೀರಿ ಯಕ್ಷಗಾನದ ಬಗ್ಗೆ? ಯಕ್ಷಗಾನ ಬಹಳ ಪ್ರಮುಖವಾದ ಕಲೆ. ಈಗ ಬೇರೆ ಯಾವ ಕಲೆಗಳಲ್ಲಿಯೂ ಕಾಣಿಸದ ಒಂದು ಸಮೃದ್ಧವಾದ ಬಂಡವಾಳ ಅಂತ ನಾವು ಹೇಳೋದಿದ್ರೆ ಅದು ಯಕ್ಷಗಾನದಲ್ಲಿದೆ. ಯಾಕಂದರೆ ಈಗ ಭರತನಾಟ್ಯ ತೆಗೆದುಕೊಳ್ಬೋದು, ಯಾವುದೇ ಕಲೆ ತೆಗೆದುಕೊಂಡ್ರೆ ಎಲ್ಲ ಅಂಗಗಳು ಪರಿಪೂರ್ಣವಾಗಿ ಇದ್ದದ್ದು ಕಾಣಿಸೋದಿಲ್ಲ. ಆದರೆ ಯಕ್ಷಗಾನದಲ್ಲಿ ಗಾಯನ ಇದೆ, ವಾದನ ಇದೆ, ಆಮೇಲೆ ಸಂಭಾಷಣೆ ಇದೆ, ನರ್ತನ ಇದೆ, ಅಭಿನಯ ಇದೆ, ವೇಷಭೂಷಣ ಇದೆ. ಹೀಗೆಲ್ಲ ಪಂಚ ಅಂಗಗಳಿಂದನೂ ಕೂಡಿದ. ಈಗ ಕೆಲವು ಕಲೆಗಳಲ್ಲಿ ಬಹಳ ಚೆನ್ನಾದ ನರ್ತನ ಇರುತ್ತೆ, ಸಂಭಾಷಣೆ ಇರೋದಿಲ್ಲ. ಈಗ ಕಥಕ್ಕಳಿ ಎಲ್ಲ ತೆಗೆದುಕೊಂಡ್ರೆ ವೇಷಭೂಷಣ ಚೆನ್ನಾಗಿದೆ, ನರ್ತನ ಚೆನ್ನಾಗಿದೆ, ಸಂಭಾಷಣೆಯ ಕೌಶಲ ಅದರಲ್ಲಿ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಸಮೃದ್ಧವಾದ ಒಂದು ಪರಿಸರ. ಮತ್ತು ಇವತ್ತು ನಾವು ಏನೇನೋ ಹೇಳ್ತೇವೆ, ಕನ್ನಡ ಉಳಿಸಬೇಕಿದ್ರೆ ಏನೋ ಮಾಡಬೇಕು ಹಾಗೆ ಹೀಗೆ ಅಂತ. ಕನ್ನಡ ನಿಜವಾಗ್ಲೂ ಉಳಿದಿದ್ದರೆ ಅದು ಯಕ್ಷಗಾನದಿಂದ. ಮತ್ತು ಯಕ್ಷಗಾನ ಅನ್ನೋದು ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತೆ. ಇವತ್ತು ಅದು ನಮ್ಮ ಅನುಭವದಿಂದ ನಾವು ಹೇಳೋದು ಅಂತಂದ್ರೂ ಕೂಡ ಯಕ್ಷಗಾನ ಕಲಿತವರು ಸಂಸ್ಕಾರಹೀನರಾಗಿದ್ದಾರೆ ಅಂಥೇಳಿ ನಾವು ಎಲ್ಲೂ ಹೇಳಲಿಕ್ಕಾಗೋದಿಲ್ಲ. ಒಬ್ಬ ಒಳ್ಳೆಯ ಕಲಾವಿದನನ್ನಾಗಿ ಮಾಡ್ಬೋದು, ಅಥವಾ ಕಲಾವಿದನನ್ನಾಗಿ ಮಾಡದೇ ಇದ್ದರೆ ಒಬ್ಬ ಒಳ್ಳೆಯ ಪ್ರೇಕ್ಷಕನನ್ನಾಗಿ ಆದರೂ ಖಂಡಿತ ಮಾಡುತ್ತೆ. ಎಷ್ಟೋ ಪುರಾಣದ ಜ್ಞಾನ, ಈಗ ನಮಗೆಲ್ಲ ಪುರಾಣದ ವಿಷಯವನ್ನು ಬೇರೆಯಲ್ಲಿ ತರಲಿಕ್ಕಾಗೋದಿಲ್ಲ. ಅದೇ ಪಾತ್ರವಾದಾಗ ನಮ್ಮ ಅನುಭವ, ಆಮೇಲೆ ಪಾತ್ರದ ಅನುಭವ ಎಲ್ಲವನ್ನು ಸೇರಿಸಿ ನಾವು ರಂಗದಲ್ಲಿ ತರಬಹುದು. ಯಾವ್ದಾದ್ರು ನಾವು ಕೇಳುದಿದ್ರೆ ಅದೇ ಒಂದ್ ರೀತಿ ಬೇರೆ, ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಮಾಡುದುಂಟಲ್ಲ, ಆಗ ನಾವು ಜಸ್ಟ್ ಒಂದು ಏನು ಹೇಳುದು ವೀಕ್ಷಕರನ್ನ ನಮ್ಮ ಗಮನಕ್ಕೆ ತರಬಹುದು. ಮತ್ತು ಎಲ್ಲ ರಸಗಳನ್ನು ನಾವು ಅದಕ್ಕೆ ಬಳಸಿಕೊಂಡು ಅಭಿನಯ ಮಾಡಬಹುದು ಆ ಸನ್ನಿವೇಶಕ್ಕೆ ತಕ್ಕನ ಹಾಗೆ. ಈಗ ಒಂದು ಚಂದ್ರಮತಿಯ ಪಾತ್ರ ಮಾಡುವ ಕಲಾವಿದ ಅವನು ಜೀವನದಲ್ಲಿ ಎಷ್ಟೇ ನೋವು ಏನೇ ಇದ್ರೂ ಆ ಸನ್ನಿವೇಶಕ್ಕೆ ಬಂದಾಗ ಅವನು ಮಗ ಸತ್ತಿರುವ ದುಃಖವನ್ನು ಅಲ್ಲಿ ತೋರಿಸುವಂತಹ ಸನ್ನಿವೇಶ ಬಂದುಬಿಡುತ್ತೆ. ಅದು ಆ ವಾತಾವರಣವೇ ಕಟ್ಟಿಕೊಡುತ್ತೆ. ನಾವೆಲ್ಲ ಹಿಂದೆ ಕೇಳಿದ್ದು, ಹಿರಿಯ ಕಲಾವಿದರ ಸ್ವಂತ ಮಗ ತೀರಿ ಹೋದಾಗಲೇ ಅವರು ಅದೆಲ್ಲವನ್ನು ದುಃಖವನ್ನು ಮರೆತು ಆ ಪಾತ್ರಕ್ಕೆ ಎಷ್ಟು ನ್ಯಾಯ ಕೊಡಬೇಕು ಅದನ್ನು ಕೊಡ್ತಾ ಇದ್ರು ರಂಗದಲ್ಲಿ ಅಂತಹ. ಹೌದು ಹೌದು, ಅವರ ಮನಸ್ಸಲ್ಲಿ ಎಷ್ಟು ದುಃಖ ಏನಿದ್ರು ಸಹ ಆ ಒಂದು ಸ್ಟೇಜ್ ಹತ್ತಿದಾಗ ಅದನ್ನ ಅವ್ರು ಮರ್ತು ಆ ಪಾತ್ರದೊಳಗೆ ಅವರದ್ದು 100% ಅವ್ರು ಕೊಡ್ಬೇಕು ಅಂತ. ಖಂಡಿತ ಖಂಡಿತ. ಓಕೆ, ನಿಮ್ಮ ಗುರುಗಳ ಬಗ್ಗೆ ಅಥವಾ ನಿಮ್ಮ ಗುರುಗಳಿಗೆ ನೀವೇನಾದ್ರೂ ಹೇಳುದುಂಟಾ? ನಿಜವಾಗ್ಲೂ ಅದೇ, ನಾನು ಆರಂಭಿಕ ಹಂತದಲ್ಲಿ DS ಸುಬ್ರಹ್ಮಣ್ಯ ಮೂರ್ತಿ ಅವರಿಂದ ಯಕ್ಷಗಾನ ಕಲ್ತಿದ್ದು. ಇವತ್ತು ನಾನು ಏನೇ ಆಗಿದ್ರು ಅದರ ಮುಂದಿನ ಹಂತ ಎಲ್ಲವುದು ನಾನೀಗ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿದ್ದಿದ್ರು ಯಕ್ಷಗಾನದ ಮೂಲಕವೇ. ಯಾಕಂದರೆ ಯಕ್ಷಗಾನ ಕಲಾವಿದನಾಗಿ ಬೆಳೆದು ಆಮೇಲೆ ಯಕ್ಷಗಾನ ಪ್ರಸಂಗ ಬರಿಬೇಕು ಅಂತ ತೊಡಗಿ ಸಾಹಿತ್ಯ ಕೃತಿಗಳನ್ನು ಬರೆದು ಯಕ್ಷಗಾನ ಪ್ರಸಂಗಗಳನ್ನು ಬರೆದು ಈಗ ಯಕ್ಷಗಾನ ವಿಷಯದಲ್ಲಿಯೇ ಸಂಶೋಧನೆ ಮಾಡ್ತಾ ಇರೋದು. ಹಾಗಾಗಿ ಅದು ಎಲ್ಲವೂ ಸಿಕ್ಕಿದ್ದು ಅಲ್ಲಿಂದ. ಆಮೇಲೆ ಬೇರೆ ಬೇರೆ ಗುರುಗಳು ನನಗೆ ಆಗಾಗ ಮಾರ್ಗದರ್ಶನವನ್ನೆಲ್ಲ ಕೊಟ್ಟಿದ್ದಾರೆ. ಈಗ DS ಸುಬ್ರಹ್ಮಣ್ಯ ಮೂರ್ತಿಯವರು ಬಾಲಪಾಠವನ್ನು ಹೇಳಿ ನನ್ನನ್ನು ಬೆಳೆಸ್ಕೊಂಡು ಬಂದರೆ, ಆಮೇಲೆ ತುಂಬ ಜನ ನನ್ನನ್ನು ಬೆಳೆಸಿದ್ದಾರೆ. ಮಂಜುನಾಥ್ ಕುಲಾಲ್ ಐರೋಡಿ ಆಗಿರ್ಬೋದು, ಆಮೇಲೆ ಉಡುಪಿ ಯಕ್ಷಗಾನ ಕೇಂದ್ರದ ಭಾಳ ಮುಖ್ಯವಾಗಿ ಬನ್ನಂಜೆ ಸಂಜೀವ ಸುವರ್ಣರಾಗಿರ್ಬೋದು, ಕೃಷ್ಣಮೂರ್ತಿ ಭಟ್ರಾಗಿರ್ಬೋದು. ಹೀಗೆ ತುಂಬ ಜನ, ಅಂದರೆ ಗುರುಗಳ ಸಂಖ್ಯೆ ನಾವೇನಂದರೆ ಈಗ ವರ್ಣ ಮಾತ್ರಂ ಕಲಿಸಿದ ಆತಂ ಗುರು ಅಂತ, ನಮ್ಗೆ ಒಂದು ಅಕ್ಷರ ಕಲಿಸಿದ್ದಾರೆ ಅಂದರೆ ಅವರು ನಮಗೆ ಗುರುಗಳು ಅಂತ ನಾವು ಅವ್ರನ್ನ ಸ್ವೀಕರಿಸುವಾಗ. ಹಾಗಾಗಿ ಗುರುಗಳ ಪಟ್ಟಿ ನಮ್ಮ ಜೀವನದಲ್ಲಿ ತುಂಬ ದೊಡ್ಡದು. ಗುರುಗಳ ಪಟ್ಟಿ ದೊಡ್ಡದಿದ್ದಾಗ ನಾವು ಬೆಳಿತೇವೆ ಅನ್ನೋದು ಅದರ ಅರ್ಥ ಖಂಡಿತ.
ಸೊ ನಾನು ಕೇಳ್ಪಟ್ಟೆ ನೀವು ಪ್ರಸಂಗಗಳನ್ನು ಕೂಡ ಬರಿತೀರಿ ಅಂತ. ಈ ಯಕ್ಷಗಾನ ಮಾಡೋದೇ ಒಂಥರ ಬೇರೆ, ಬಟ್ ಈ ಪ್ರಸಂಗ ಬರಿಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಪ್ರಸಂಗ ಬರಿಬೇಕು ಅಂತ ನನಗೆ ಬಹುಶಃ ಸೆಕೆಂಡ್ PUC ಹಂತದಲ್ಲಿ ಇರುವಾಗಲೇ ಅನ್ನಿಸಿದ್ದು. ಆವಾಗ ಛಂದಸ್ಸಿನ ಬಗ್ಗೆ ಎಲ್ಲ ನನಗೇನು ಗೊತ್ತಿರಲಿಲ್ಲ, ಮಾಹಿತಿ ಇರಲಿಲ್ಲ. ಆವಾಗ ನಮಗೊಬ್ಬರು ಕನ್ನಡ ಉಪನ್ಯಾಸಕರಿದ್ದರು, ಅಂಬರೀಷ್ ಭಾರದ್ವಾಜ್ ಅಂತ, ನಮ್ಮ ಹಳ್ಳಿಯ ಪರಿಸರದ ಗೌರ್ಮೆಂಟ್ ಶಾಲೆಯಲ್ಲಿ. ಅವರು ಪಾಠ ಮಾಡೋದನ್ನೆಲ್ಲ ಕೇಳುವಾಗ ಅದೇನೋ ಒಂದು ಕನ್ನಡದ ಆಸಕ್ತಿ ಪದೇ ಪದೇ ಹೆಚ್ಚಾಗ್ತಾ ಇತ್ತು. ನೋಡೋಣ ಅಂತ ಒಂದು ಸಾಮಾಜಿಕ ಕಥಾ ಹಂದರ, ಅದು ಯುಗ್ಮತಾರೆ ಅಂತ ಒಂದು ಕಾಲ್ಪನಿಕ ಕಥೆ. ಒಂದು ಆ ಕಾಲ್ಪನಿಕ ಕಥೆಯನ್ನು ಹೇಗಾದರೂ ನಾಟಕ ಮಾಡಬೇಕು ಅಂತ ಮೊದಲು ಯೋಚನೆ ಇದ್ದಿತ್ತು. ಆಮೇಲೆ ಅದನ್ನು ಪ್ರಸಂಗ ಮಾಡಿದರೆ ಹೇಗೆ ಅಂತ. ಆವಾಗೆಲ್ಲ ಭಾಮಿನಿ ಅಂತಂದರೆ ನಮಗೆ ಪ್ರಸಿದ್ಧವಾದ ಭಾಮಿನಿ ಷಟ್ಪದಿ ಅಂತಲೂ ಗೊತ್ತಿರಲಿಲ್ಲ. ಮತ್ತು ಭಾಮಿನಿ ಷಟ್ಪದಿ ಅಂತಂದರೆ ಅದಕ್ಕೆ ಇಂತಿಷ್ಟೇ ಸಾಲಿರಬೇಕು, ಇಂತಿಷ್ಟೇ ಮಾತ್ರೆಗಳಿರಬೇಕು, ಅದೇನೂ ಗೊತ್ತಿರಲಿಲ್ಲ ಅವಾಗ. ಆದರೂ ಬರೆಯುವ ಒಂದು ಹವ್ಯಾಸ ಅಥವಾ ಒಂದು ಆಸಕ್ತಿ ಹುಟ್ಟಿದ್ದು ಅಲ್ಲಿಯೇ. ಅದು ಪ್ರದರ್ಶನ ಕೂಡ ಆಯಿತು. ಅಂದರೆ ನಮ್ಮ ಊರಿನಲ್ಲಿ ಛಂದಸ್ಸು ಗೊತ್ತಿದ್ದವರ ಹತ್ರ ಚೆನ್ನಾಗಿ ಸ್ವಲ್ಪ ಅದನ್ನು ಪರಿಷ್ಕಾರ ಮಾಡಿ ಒಂದು ಆರಂಭಿಕ ಹಂತದ ಪ್ರಯೋಗ ಊರಿನಲ್ಲಿ ಚೆನ್ನಾಗಿ ಆಯಿತು, ಒಂದು 3 ಗಂಟೆಯದ್ದು. ಆಮೇಲೆ ನಾನೇನು ಮಾಡಿದೆ ಅಂದರೆ ಛಂದಸ್ಸಿನ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ತೊಡಗಿದೆ. ಉದಾಹರಣೆಗೆ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರ ಯಕ್ಷಗಾನ ಛಂದಸ್ಸು ಅಂತ ಒಂದು ಪುಸ್ತಕ ಇದೆ. ಅದನ್ನು ನಾನು ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಕೆಲವು ಮುಖ್ಯವಾದ ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ತೊಡಗಿದೆ. ಆಮೇಲೆ ಡಿಗ್ರಿಯಲ್ಲಿ ನಾನು ಕಾಮರ್ಸು ಬಿಟ್ಟು BA ವಿದ್ಯಾರ್ಥಿ ಆದಾಗ ಅಲ್ಲಿ ಹೆಚ್ಚು ಆಸಕ್ತಿ, ಐಚ್ಛಿಕ ಕನ್ನಡದ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಮತ್ತಷ್ಟು ಪೂರಕ ವಾತಾವರಣ ಸಿಕ್ತು. ಛಂದಸ್ಸು ನಾವು ಡಿಗ್ರಿಯಲ್ಲೇ ಓದಿದ್ವಿ. ಆಮೇಲೆ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ತಗೊಂಡೆ. ಶ್ರೀಧರ DS ಅಂತ, ಅದೇ ಈ ಸುಬ್ರಹ್ಮಣ್ಯ DS ಅವರ ಸಹೋದರ, ಅವರು ಅಣ್ಣ, ಅವರು ನನಗೆ ಪ್ರಸಂಗ ಸಾಹಿತ್ಯದಲ್ಲಿ ತುಂಬ ಮಾರ್ಗದರ್ಶನವನ್ನು ಕೊಟ್ಟರು. ಕೊನೆಗೆ ಗಣೇಶ್ ಕೊಲೆಕಾಡಿ ಅಂತ ಬಹಳ ದೊಡ್ಡ ಛಾಂದಸರವರು, ಸಿಮಂತೂರು ನಾರಾಯಣ ಶೆಟ್ಟರ ಬಹಳ ಪಟ್ಟ ಶಿಷ್ಯ ಅವರು. ಅವ್ರ ಹತ್ರ ನಾನು ತುಂಬ ಇದ್ರ ಬಗ್ಗೆ ವಿಷಯ ಇದ್ರೆ ಕೇಳ್ಕೊಳ್ತೇನೆ, ಮತ್ತು ಅವರು ನನಗೆ ಆಗಾಗ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರ್ತಾರೆ. ಫಸ್ಟ್ ಟೈಮ್ ನೀವು ಪ್ರಸಂಗ ಬರ್ದ್ರಿ, ನೀವು 12th ಅಲ್ಲಿ ಇರ್ಬೇಕಾದ್ರೆ ಬರ್ದ್ರಿ ಅಂತ ಹೇಳಿದ್ರಿ. ಬರಿವಾಗ ಗೊತ್ತಿತ್ತಾ ನಾನೊಂದು ಪ್ರಸಂಗ ಬರೆಯಬಲ್ಲೆ ಅಂತ? ಆವಾಗ ಆಸೆಗಳು ಇರಲಿಲ್ಲ, ಅದೇನು ಇದಾಗಿರಲಿಲ್ಲ. ಸೆಕೆಂಡ್ PUCಯಲ್ಲಿ ಅದನ್ನು ಬರೀಲಿಕ್ಕೆ ತೊಡಗಿದ್ದು. ನಾನು ಡಿಗ್ರಿಗೆ ಪೂರ್ಣ ಪ್ರಜ್ಞೆ ಕಾಲೇಜಿಗೆ ಬಂದ ಮೊದಲನೇ ವರ್ಷ, ಅಂದರೆ ಮೊದಲನೇ BA ಫಸ್ಟ್ ಇಯರ್ನಲ್ಲಿರುವಾಗ ಚೆನ್ನಾಗಿ ನೆನಪಿದೆ. ಕ್ರಿಸ್ಮಸ್ ರಜೆ ಬರುತ್ತೆ, ಡಿಸೆಂಬರ್ 29ನೇ ತಾರೀಕು ಅದು ಊರಿನಲ್ಲಿ ಪ್ರಯೋಗ ಆದದ್ದು. ಆವಾಗೆಲ್ಲ ಪ್ರಸಂಗಕರ್ತ ಆಗಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಮತ್ತು ನಮ್ಮೂರಿನಲ್ಲಿ ಆ ಪ್ರಸಂಗಕರ್ತ ಅನ್ನೋ ಆ ಥರದ ಇದು ಹೆಚ್ಚು ನಮ್ಮ ಕಿವಿಗೆ ಬಿದ್ದಿರಲಿಲ್ಲ. ಯಕ್ಷಗಾನ ಅಂದರೆ ಕುಣಿಯೋದು ಅಷ್ಟು ಮಾತ್ರ ಗೊತ್ತು. ಅದಕ್ಕೊಂದು ಸಾಹಿತ್ಯ ಅಂತಿರುತ್ತೆ, ಆ ಸಾಹಿತ್ಯಕ್ಕೆ ಅನುಗುಣವಾಗಿ ಇವರೆಲ್ಲ ಕುಣಿತಾರೆ, ಅದನ್ನು ಬರೆಯೋದಕ್ಕೊಬ್ಬ ಕವಿ ಅಂತಿರ್ತಾನೆ. ಅಂತಹ ದೊಡ್ಡ ಅನುಭವ ಎಲ್ಲ ಏನೂ ಇರಲಿಲ್ಲ. ಯಾವಾಗ ನಾನು ಹಳ್ಳಿಯ ಪರಿಸರದಿಂದ ಉಡುಪಿಗೆ ಬಂದನೋ, ಇದು ಒಂದು ಎಲ್ಲ ಕಲೆಗಳ ಒಂದು ತಾಣ ಇದ್ದ ಹಾಗೆ, ಎಲ್ಲ ಪರಿಸರಕ್ಕೂ ಒಂದು ಅವಕಾಶ ಇದೆ. ಹೌದು, ಖಂಡಿತ. ಕಲೆಗೆ ಏನು ಹೇಳುದು ಕೊರತೆ ಇಲ್ಲ. ನಾವೆಲ್ಲ ಅಲ್ಲಿ ಒಂದು ರೀತಿ ಕೂಪ ಮಂಡುಕಗಳ ಹಾಗಿದ್ದವರು, ನಾವೇ ದೊಡ್ಡದು ಅಂತ ಅಂದ್ಕೊಂಡಿದ್ದವು. ಇಲ್ಲಿಗೆ ಬಂದ್ಮೇಲೆ ಎಂತೆಂತಹ ವಿದ್ವಾಂಸರು, ಎಷ್ಟೆಷ್ಟು ದೊಡ್ಡ ವಿದ್ವಾಂಸರು, ಯಾವ ಗರ್ವವೂ ಇಲ್ಲದೆ ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡುವ ಗುಣವನ್ನೆಲ್ಲ ಹೊಂದಿರ್ತಾರಲ್ಲ, ಅದು ನನ್ನನ್ನು ತುಂಬ ಬೆಳೆಸಿತು. ಹಾಗಾಗಿ ಊರಿನಲ್ಲಿ ಅದಕ್ಕೊಂದು ಮೂಲ ತಳಪಾಯ ಸಿಕ್ಕಿದ್ರು. ಉಡುಪಿಗೆ ಬಂದಮೇಲೆ ಅದರ ಒಂದು ವಿಶ್ವರೂಪ ಅಂತಲೇ ಬೇಕಾದ್ರೆ ಹೇಳ್ಬೋದು. ಅಷ್ಟು ಒಳ್ಳೆಯ ಅವಕಾಶಗಳು ನನಗೆ ಸಿಕ್ಕಿತ್ತು ಮಾತ್ರ. ಓಕೆ ಸರ್, ಸೊ ನಿಮ್ಮ ಹತ್ರ ನಾನು ಒಂದಿಷ್ಟು ಮಾತುಕತೆಗಳನ್ನು ಆಡಿದ್ದೆ, ಇನ್ನೊಂದಷ್ಟು ಮಾತುಕತೆಗಳನ್ನು ಆಡೋದು ಬಾಕಿ ಇದೆ. ಬಟ್ ಅದಕ್ಕಿಂತ ಮೊದಲು ನಾವು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಶಿವಕುಮಾರ್ ಅಳಗುಡು ಅವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಮಾತುಕತೆಗಳನ್ನು ನಾವು ಅವರೊಟ್ಟಿಗೆ ಆಡಿದ್ವಿ. ಈಗ ಒಂದಷ್ಟು ಮಾತುಕತೆಗಳು ಬಾಕಿ ಇದೆ, ಬಟ್ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವಕುಮಾರ್ ಅಳಗುಡು. ಬನ್ನಿ ಅವರನ್ನು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಾಗಲೇ ಪ್ರಸಂಗಗಳ ಬಗ್ಗೆ ಮಾತನಾಡ್ತಿದ್ವಿ. ಸೊ ಈ ಪ್ರಸಂಗಗಳನ್ನು ಬಿಟ್ಟು ನಿಮಗೆ ಇತರ ಬರೆಯುವ ಏನಾದರೂ ಹವ್ಯಾಸ ಇದೆಯಾ? ಹೌದು, ನಾನು ಮಾಸ್ಟರ್ಸ್ ಮಾಡ್ತಿರುವಾಗ, MA ಓದ್ತಿರುವಾಗ ಉದಯವಾಣಿ ಪತ್ರಿಕೆಯಲ್ಲಿ ಯುವ ಸಂಪದ ಅಂತ ಬರ್ತಾ ಇತ್ತು, ಶುಕ್ರವಾರ ಮತ್ತು ಭಾನುವಾರದ ದಿವಸ. ಆವಾಗ ಲೇಖನಗಳನ್ನು ಬರಿತಾ ಇದ್ದೆ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಬರಿತಾ ಇದ್ದೆ. ಅದು ಪ್ರಕಟ ಆಗಿತ್ತು, 4-5 ಲೇಖನಗಳು ಪ್ರಕಟ ಆಗಿತ್ತು. ಚೆನ್ನಾಗಿ ನೆನಪಿದೆ. ಅವಾಗ ಎಲ್ಲರೂ ಹೇಳ್ತಿದ್ರು ಉದಯವಾಣಿಗೆ ಬರೀದ್ರೆ ಪ್ರಕಟ ಮಾಡ್ತಾರೆ ಅಂತ. ನಾವು ಎಲ್ಲಿ, ನಮಗೆ ತುಂಬ ಈ ಕೀಳರಿಮೆ ಅನ್ನೋದು ನಮ್ಮ ಜೊತೆಗೆ ಬಂದುಬಿಟ್ಟಿತ್ತು. ಎಷ್ಟೊಂದೇ ನಮಗಿಂತ ಮುಂದೆನೇ ಇತ್ತು, ಅದು ಒಂದು ಸ್ಟೆಪ್.
ಎಲ್ಲಿ ನಮ್ಮ ಬರಹನೆಲ್ಲ ಎಲ್ಲಿ ಪ್ರಕಟ ಮಾಡ್ತಾರೆ, ಎಷ್ಟೋ ಹೆಸರಿದ್ದವರಿದ್ದಾರೆ ನೋಡುವ ಅಂತ ಒಂದು ಕಳಿಸಿದ್ದಾಗಿತ್ತು. ಮೊದಲನೇ ಲೇಖನ ಅದು ಮಂಥರೆಯ ಬಗ್ಗೆ ಬರೆದಿದ್ದು, ತಪ್ಪಿಲ್ಲ ನಿನ್ನೋಳು ಮಂಥರ ಅಂತ. ಅದಕ್ಕೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿ ಮೂಲ ಆಕರ, ಅಲ್ಲಿ ಅದಕ್ಕೆ ಮೂಲ ಅಂಶಗಳು ಸಿಗುತ್ತೆ. ಮಂಥರೆಯ ಬಗ್ಗೆ ಬೇರೆ ರೀತಿಯಲ್ಲಿ ಬರೆದಿರುವಂಥದ್ದು. ಒಂದು ದಿವಸ ನನಗೆ ಒಬ್ಬರು ಮೇಡಮ್ಮು ಅದರ ಫೋಟೋ ತೆಗೆದು ಕಳಿಸಿದ್ರು, ಉದಯವಾಣಿ ಪೇಪರ್ನಲ್ಲಿ ಬಂದಿದೆ ಅಂತ. ಆ ದಿವಸ ತುಂಬ ಖುಷಿಯಾಗಿ ಹೋಗಿತ್ತು. ಇನ್ನೊಂದು ವಿಷಯ ಏನಂದರೆ, ಅದಾಗಿ ಬಹುಶಃ ಒಂದು 2 ತಿಂಗಳಾಗಿರಬೇಕು. ಉಡುಪಿಯಲ್ಲಿ ಒಂದು ಪ್ರಸಿದ್ಧವಾದ ಹೋಟೆಲ್ ಇದೆ, ಅಲ್ಲಿಂದ ಸಂಜೆ ಸಾಂಬಾರ್ ಪಾರ್ಸಲ್ ತೆಗೆದುಕೊಂಡು ಬರುವಾಗ ಅವರು ಪೇಪರ್ ಹಾಕಿ ಕಟ್ಟಿದ್ರು. ಬಂದು ಆ ಸಾಂಬಾರ್ ಪೇಪರನ್ನು ಬಿಡಿಸುವಾಗ ಅದೇ ಲೇಖನ ಆಗಿತ್ತು. ಆ ಲೇಖನ ಅಂದರೆ ಅದು ಕೋಇನ್ಸಿಡೆನ್ಸ್. ನಾನು ಹೋಗಿ ಅದೇ ಲೇಖನ ಪುನಃ, ಹೌದು, ಮೊದಲೇ ಲೇಖನ ನೋಡಿದ್ದೆ, ನೋಡಿ ಪೇಪರ್ನಲ್ಲಿ ಇರೋದನ್ನು ತಗೊಂಡಿದ್ದೆ. ಆದರೆ ಆ ಲೇಖನ ಪತ್ರಿಕೆಯಲ್ಲಿ ಪ್ಯಾಕ್ ಆಗಿದ್ದು ಕೂಡ ಮತ್ತೆ ನನಗೆ ಬಂದು ಸಿಗುವ ಒಂದು ಖುಷಿನೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಷಯ ಬರ್ದಿರುವಂತಹದ್ದು. ಅಂದ್ರೆ ಈಗ ನಿಮ್ಗೆ ಸಿಕ್ತು, ನಿಮ್ಮ ಹಾಗೆ ಮತ್ತೊಬ್ಬರಿಗೂ ಸಿಕ್ಕಿರ್ಬೋದು. ಆದ್ರೆ ನನಗೆ ಬಂತಲ್ಲ, ಅದು ಒಂದು ಹೊಸ ಅನುಭವ. ಅದಾದ್ಮೇಲೆ ಕೆಲವು ಲೇಖನಗಳ ಪ್ರಕಟ ಆಯಿತು. ಅದೆಲ್ಲವನ್ನು ಸೇರಿಸಿ ಮುನ್ನುಡಿ ಅಂತ ಒಂದು ಲಲಿತ ಪ್ರಬಂಧವನ್ನು ನಾನು ಸೆಕೆಂಡ್ ಇಯರ್ MA ಯಲ್ಲಿರುವಾಗಲೇ ಪಬ್ಲಿಷ್ ಮಾಡಿದೆ. ಅದು ಈಗ ಗೌರ್ಮೆಂಟ್ ಲೈಬ್ರರಿಯವರು 300 ಕಾಪಿಯನ್ನು ಕೂಡ ತಗೊಂಡಿದ್ದಾರೆ. 1000 ಕಾಪಿಯಲ್ಲಿ ಈಗ 1 ಕಾಪಿಯು ನನ್ನ ಹತ್ರ ಇಲ್ಲ. ಅದು ಸಮಾಧಾನ, ಎಲ್ಲ ಖಾಲಿಯಾಗಿದೆ. ಮುನ್ನುಡಿ ಅಂತ ಲಲಿತ ಪ್ರಬಂಧಗಳ ಒಂದು ಸಣ್ಣ ಸಂಕಲನ ಅದು. ಆಮೇಲೆ ಅದೇ ಸಂದರ್ಭದಲ್ಲೇ ಮಹೀಂದ್ರ ಮಹಾಭಿಷ ಅಂತ ಇನ್ನೊಂದು ಯಕ್ಷಗಾನ ಪ್ರಸಂಗ ಕೂಡ, ಪೌರಾಣಿಕ ಪ್ರಸಂಗ, ಅದು ಪುಸ್ತಕವಾಗಿ ಪ್ರಕಟ ಆಗಿತ್ತು. ಹಾಗಾಗಿ ಫೈನಲ್ ಇಯರ್ MA ಯಲ್ಲಿರುವಾಗ 2 ಪುಸ್ತಕ ಓದ್ತಿರುವಾಗಲೇ ಪ್ರಕಟ ಆಯಿತು. ಆಮೇಲೆ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲೌಕಿಕದ ಬೆಳಗು ಅಂತ, ಪಂಪನ ವಿಕ್ರಮಾರ್ಜುನ ವಿಜಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ. ಆಮೇಲೆ ಚಿಟ್ಟಾಣಿಯವರ ಕೊನೆಯ ದಿನಗಳು ಅಂತ, ನನಗೆ ಅವರು ಒಂದು ರೀತಿಯಲ್ಲಿ ಗುರುಗಳು, ನನಗೆ ಅಂತಲ್ಲ ಹೆಚ್ಚಿನ ಕಲಾವಿದರಿಗೆ ಅವರು ಗುರುಗಳೇ. ಅವರ ಕೊನೆಯ ದಿನವನ್ನು ನಾನು ತುಂಬ ಹತ್ತಿರದಿಂದ ನೋಡಿದವನು. ಮತ್ತು ನಾನು ಬರೆದ ಪ್ರಸಂಗವನ್ನು ಅವರ ಕೊನೆಯ 5 ವೇಷಗಳಲ್ಲಿ ನಾನು ಬರೆದ ಮಹೀಂದ್ರ ಮಹಾಭಿಷದ ಪ್ರಸಂಗದ ವೇಷ 3ನೇ ದಿವಸದ್ದು. ಅದಾದಮೇಲೆ ಮತ್ತೆ 2 ವೇಷಗಳನ್ನು ಮಾತ್ರ ಮಾಡಿದ್ದವರು. ಹಾಗಾಗಿ ಅವರು ಇಡೀ ಆ ಕೊನೆಯ ದಿನಗಳನ್ನು ಚಿತ್ರಸಹಿತವಾಗಿ ನಾನೊಂದು ಪುಸ್ತಕ ಮಾಡಿ, ನಾನು ಹೆಚ್ಚು ಕಂಡಿದ್ದನ್ನು ಬರೆದಿರೋದು. ಮತ್ತೆ ಹೌದು, ನಾನು ಅಂದರೆ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆ ಪುಸ್ತಕಗಳಲ್ಲಿ ಬಂದಿದೆ. ಇದು ಕೊನೆಯ ದಿನಗಳು ಹೇಗಿತ್ತು, ಅವರಿಗೆ ಅನಾರೋಗ್ಯ ಆದಾಗ ಮತ್ತು ಅವರು ಆಸ್ಪತ್ರೆಯಲ್ಲಿದ್ದಾಗ ಅದಕ್ಕೆ ಬೇಕಾದ ಪೂರಕ ಮಾಹಿತಿಗಳನ್ನು ತಗೊಂಡು ಮಾಡಿದ್ದು. ಅದು ಕೂಡ ಸರ್ಕಾರದವರು 300 ಕಾಪಿಯನ್ನು ತಗೊಂಡು, ಅದು ಪೂರ್ತಿ ಖಾಲಿಯಾಗಿದೆ. ಅದು ವಿಶೇಷ ಏನಂದರೆ, ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ 500 ಕಾಪಿ ಖಾಲಿಯಾಗಿಬಿಟ್ಟಿತ್ತು. ಅದು ಇಲ್ಲಿ ರಾಜಾಂಗಣದಲ್ಲಿ ಬಿಡುಗಡೆ ಆಗಿದ್ದು. ಅದಾದಮೇಲೆ ಬೇರೆ ಬೇರೆ ಯಕ್ಷಗಾನ ಪ್ರಸಂಗಗಳೆಲ್ಲ ಪ್ರಕಟ ಆಯಿತು. ದಂಡಕ ದಮನ ಅಂತ ಲಾಕ್ಡೌನ್ ಟೈಮ್ನಲ್ಲಿ ಬರೆದಿದ್ದು. ಮತ್ತೊಂದು ದೇವಸೇನಾಪರಣಯ ಅಂತ, ಅದು ಬೆಂಗಳೂರಿನವರು ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಏರ್ಪಡಿಸಿದರು. ಯಕ್ಷಗಾನ ಪ್ರಸಂಗ ಬರೆಯುವವರಿಗೆ ಒಂದು ಸ್ಪರ್ಧೆ ಅಂತ, 45 ವರ್ಷದ ಒಳಗಿನವರಿಗೆ ಅಂತ. ಅದರಲ್ಲಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂದಿರುವ ಒಂದು ಪ್ರಸಂಗ. ಆಮೇಲೆ ಇನ್ನೊಂದು ರೀಸೆಂಟ್ಲಿ ಯವಕ್ರೀತ ವೃತ್ತ ಅಂತ, ಅದು ಸೆಕೆಂಡ್ ಪ್ರೈಸ್ ಬಂದಿರೋದು. ಕೊನೆ ಒಂದು ಹವ್ಯಕ ಕನ್ನಡ ಭಾಷೆಯಲ್ಲಿ ಅದೊಂದು ಪ್ರಯೋಗಾರ್ಥವಾಗಿ ಒಂದು ಬಾಣದ ಸೇತುವೆ ಅಂತ ಒಂದು ಪ್ರಸಂಗವನ್ನು ಬರೆದಿರೋದು. ಹೀಗೆ ಒಟ್ಟು ಬೇರೆ ಬೇರೆ ಕೃತಿಗಳನ್ನು. ಈಗ ನೀವು ಬುಕ್ ಪಬ್ಲಿಷ್ ಆಯಿತು ಹೇಳಿದ್ರಿ, ನೀವು ಬರೆದಿರುವಂತಹದ್ದು ಅದು ಏನು ಹೇಳುವಂಥದ್ದು ಮಾರ್ಕೆಟಿಗೆ ಬಾರದೆ ಹಾಗೇನೆ ಗೌರ್ಮೆಂಟ್ ಇಂದ ತುಂಬಾ ಡಿಮಾಂಡ್ ಬಂತು ಅಂತ ಹೇಳಿದ್ರಿ. ಬಟ್ ಈ ನಿಮ್ಮ ಪುಸ್ತಕ ಬಿಡುಗಡೆ ಆದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಅನಿಸ್ತು? ಅಂದ್ರೆ ಅದು ನಿಜವಾಗ್ಲೂ ಹೇಗೆ ಅಂದ್ರೆ, ಈ ಹೆರಿಗೆ ನೋವನ್ನು ಕಳೆದುಕೊಂಡು ಆ ಸಂತೋಷವನ್ನು ಅನುಭವಿಸ್ತಾರಲ್ಲ, ಹಾಗೆ ಯಾವುದೇ ಒಬ್ಬ ಕವಿಗಾಗಲಿ ಲೇಖಕನಿಗಾಗಲಿ ಆ ಸಂತೋಷ ಇದ್ದೇ ಇರುತ್ತೆ. ಎಷ್ಟೋ ದಿವಸಗಳಿಂದ, ಈಗ ಉದಾಹರಣೆ ನಾವು ಬರೆಯೋದಕ್ಕಿಂತ ಎಷ್ಟೋ ಕಾಲದ ಮೊದಲೇ ನಮ್ಮ ತಲೆಯ ಒಳಗೆ ಆ ವಿಚಾರ ಬಂದಿರುತ್ತೆ. ಅದು ಮೂಲ ರೂಪದಲ್ಲಿ ಯಾವುದ್ಯಾವುದೋ ವಿಚಾರಗಳು, ಅದಕ್ಕೆ ಪೂರಕವಾದ ಏನೇನೋ ಅಂಶಗಳೆಲ್ಲ ಬಂದಿರುತ್ತೆ. ಅದೆಲ್ಲವನ್ನು ತಲೆಯಲ್ಲಿ ಕಡಿದು ಯಾವುದೆಲ್ಲ ಬೇಕು ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಬರೆಯೋದಕ್ಕೆ ತೊಡಗಿ ಸಾಕಷ್ಟು ಬಾರಿ ಅದನ್ನು ತಿದ್ದುಪಡಿ ಮಾಡಿ ಅದು ಒಂದು ಪುಸ್ತಕದ ರೂಪಕ್ಕೆ ಬರುತ್ತೆ, ಅದೊಂದು ಮುದ್ರಣ ರೂಪ ಆಗುತ್ತೆ. ಆ ಪುಸ್ತಕವನ್ನು ನಾವೇ ಹಿಡಿದುಕೊಳ್ತೇವೆ ಅಂತನ್ನುವಾಗ ಅದು ಬಹುಶಃ ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ಒಬ್ಬ ಸಾಹಿತಿಗೆ, ಕವಿಗೆ ಅದೊಂದು ಹೊಸ ಅನುಭೂತಿ ಅದು. ಹಾಗಾಗಿ ಬಹಳ ಸಂತೋಷ ಪ್ರತಿ ಬಾರಿ. ಯಾಕಂದರೆ ನನ್ನ ಪುಸ್ತಕವನ್ನು ನಾನು ಟೈಪ್ ಮಾಡಿ, ನಾನೇ ಪೇಜ್ ಸೆಟ್ಟಿಂಗ್ ಮಾಡಿ, ಹೆಚ್ಚಿನದೆಲ್ಲ ನಾನೇ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೆ. ಹಾಗಾಗಿ ಇದು ಎಲ್ಲ ಥರದ ಅನುಭವವು ನನಗೆ ಅದು ಕಲಿಸಿಕೊಡ್ತು ಹೊಸತನ ಕಲೀಲಿಕ್ಕೆ. ನಿಮಗೆ ನಿಮ್ಮ ಪುಸ್ತಕಗಳಿಗೆ ಆಗಲಿ ಯಾವುದಾದ್ರೂ ರಿವ್ಯೂ ಬಂದದ್ದು ಉಂಟಾ? ಅಂದರೆ ಕಾಮೆಂಟ್ಸ್ ಬಂದದ್ದು ತುಂಬ ಬಂದಿದೆ. ಅದೇ ಚಿಟ್ಟಾಣಿಯವರ ಕೊನೆಯ ದಿನಗಳು ಅನ್ನೋದಕ್ಕೆ ತುಂಬ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರೆದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಬ್ಬರು ಒಂದು ಹುದ್ದೆಯಲ್ಲಿರುವವರು ಪತ್ರದ ಮುಖೇನ ಬರೆದಿದ್ರು. ಆಮೇಲೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅದಕ್ಕೆ ಒಂದು ಪತ್ರವನ್ನು ಬರೆದಿದ್ರು. ಆ ಪುಸ್ತಕ ಅವರಿಗೆ ಹೇಗೋ ತಲುಪಿತ್ತು, ಯಾರೋ ಅವರಿಗೆ ಕಳಿಸಿದ್ರು. ಅದನ್ನು ನೋಡಿ ಬಹಳ ಚೆನ್ನಾಗಿದೆ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳನ್ನು ಬರೆದಿದ್ರು.
ಮತ್ತು ಬೇರೆ ಬೇರೆ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿದ್ವಾಂಸರೆಲ್ಲ ಈಗ ಫೇಸ್ಬುಕ್ ಮಾಧ್ಯಮಗಳ ಮೂಲಕ ಎಲ್ಲ ಅದನ್ನು ಹಂಚಿಕೊಂಡಿದ್ರು. ತುಂಬ ಇದಾಗಿದೆ ಮಾತ್ರ. ಓಕೆ, ಈಗ ನಾನು ಯಕ್ಷಗಾನದ ಪಾತ್ರಕ್ಕೆ ಬರ್ತೇನೆ. ನೀವು ಆಗ್ಲೇ ಹೇಳಿದ್ರೆ ಸುಮಾರು ಬಗೆಯ ಪಾತ್ರ ಮಾಡಿದ್ರಿ ಅಂತ. ಬಟ್ ನಿಮ್ಮ ಮನಸ್ಸಿನಲ್ಲಿ ನಾನೊಂದು ಪಾತ್ರ ಮಾಡಬೇಕು ಅಂದರೆ ಮಾಡಲಿಲ್ಲ, ನೀವು ಆ ಥರ ಮಾಡಬೇಕು ಅಂತ ಅನಿಸಿದ ಪಾತ್ರ ನೀವು ಮಾಡ್ಲಿಕ್ಕಾಗದೆ ಉಳಿದುಕೊಂಡಂಥದ್ದು ಯಾವುದಾದ್ರೂ ಇದೆಯಾ? ಅದು ಪ್ರತಿ ಕಲಾವಿದನಿಗೂ ಬಹುಶಃ ಆ ಒಂದು ಕೊರಗು ಇರುತ್ತೆ. ಎಷ್ಟು ಈಗ ನಾವೆಲ್ಲ ಹವ್ಯಾಸಿಗಳು, ಪ್ರತಿನಿತ್ಯ ವ್ಯವಸಾಯಿ ಮೇಳಗಳಲ್ಲಿ ದುಡಿಯುವ ಎಷ್ಟೋ ಹಿರಿಯ ಕಲಾವಿದರಿದ್ದಾರೆ. ಅಂತಹ ಕಲಾವಿದರಿಗೂ ಅದೊಂದು ಕೊರಗಿರುತ್ತೆ, ಇಂತಹದ್ದೊಂದು ಪಾತ್ರ ನಾನು ಮಾಡಬೇಕಿತ್ತು ಅಂತ. ಹಾಗೆ ನೋಡಿದರೆ ನಮಗೆ ಇನ್ನು ನಾವು ಆರಂಭಿಕ ಹಂತದಲ್ಲಿ ನಾವಿನ್ನು ಕಲಿತಿರುವ ವಿದ್ಯಾರ್ಥಿಗಳು ಅಂತಲೇ ಹೇಳ್ಬೋದು. ಆದರೂ ಕೆಲವೊಂದಿಷ್ಟು ಇದೆ. ಈಗ ರಾಮನಿರ್ಯಾಣದ ರಾಮನ ಪಾತ್ರ, ಅದು ತಾಳಮದ್ದಳೆಯಲ್ಲಿ ನಾವು ಹೆಚ್ಚು ಈಗ ಯಕ್ಷಗಾನದಲ್ಲಿ ಏನೋದಕ್ಕಿಂತ ತಾಳಮದ್ದಳೆಯಲ್ಲಿ ಅದೊಂದು ಪಾತ್ರ ಅಥವಾ ರಾಮ ಅಥವಾ ಲಕ್ಷ್ಮಣನ ಪಾತ್ರ ಒಮ್ಮೆನಾದರೂ ಮಾಡಬೇಕು ಅಂತ ಒಂದು ಆಸೆ. ಮತ್ತು ಕೆಲವು ಇಂತಹ ಭಾವನಾತ್ಮಕ ಪಾತ್ರಗಳು ಹೆಚ್ಚು ನನಗೆ ಒಂದು ಆಸಕ್ತಿಯನ್ನು ಉಂಟು ಮಾಡುವಂಥದ್ದು. ಮತ್ತು ಇದರಲ್ಲಿ ಈಗ ನೀವು ತಾಳಮದ್ದಲೆ ಅಂತ ಹೇಳ್ತೀವಿ. ತಾಳಮದ್ದಲೆ ಅಂದ್ರೆ ಭಾಗವತಿಗೆ. ಈ ಭಾಗವತಿಗೆ ಮತ್ತೆ ನಿಮ್ಮ ನಂಟು ಹೇಗೆ ಸ್ಟಾರ್ಟ್ ಆಯ್ತು? ತಾಳಮದ್ದಳೆ ಅಂದ್ರೆ ಮಾತಿನ ಕಲೆ. ತಾಳಮದ್ದಳೆ ಅದು ವೇಷಭೂಷಣಗಳು. ಈಗ ನಮ್ಮ ಯಕ್ಷಗಾನದ ವೇಷಭೂಷಣಗಳು ಇರೋದಿಲ್ಲ, ಕುಳಿತುಕೊಂಡು ಎಲ್ಲವನ್ನು ಮಾತಿನಲ್ಲಿಯೇ ಕಟ್ಟಿಕೊಡುವಂತಹ ಒಂದು ವಿಶೇಷವಾದ ಒಂದು ಕಲಾ ಪ್ರಕಾರ ಅದು. ಈಗ ವೇಷಭೂಷಣ ಇದ್ದಾಗ, ಅಭಿನಯ ಇದ್ದಾಗ, ಅಥವಾ ಆಂಗಿಕ ಒಂದು ಅಭಿನಯಗಳಿದ್ದಾಗ, ಎಲ್ಲವೂ ಇದ್ದಾಗ ಈಗ ರಾಮನ ಪಾತ್ರವನ್ನು ಕಟ್ಟಿಕೊಡೋದು ಹೆಚ್ಚು ಕಷ್ಟ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಸಲಕರಣೆಗಳು ಬಂದುಬಿಟ್ಟಿರುತ್ತೆ, ಕುಣಿತ ಇರುತ್ತೆ, ಎಲ್ಲದೂ ಇರುತ್ತೆ. ತಾಳಮದ್ದಳೆಯಲ್ಲಿ ಕುಣಿತ ಇರೋದಿಲ್ಲ. ವೇಷಭೂಷಣ ಸಹಜವಾದ ಪಂಚೆ ಮತ್ತು ಸಹಜವಾದ ವೇಷಭೂಷಣದಲ್ಲಿಯೇ ಇರ್ತಾರೆ, ಕುಣಿತ ಇರೋದಿಲ್ಲ, ಅಭಿನಯಗಳು ಇರೋದಿಲ್ಲ. ಇದೆಲ್ಲವೂ ಇಲ್ಲದೆಯೂ ಕೂಡ ರಾಮನ ಪಾತ್ರವನ್ನು ಕೇವಲ ಮಾತಿನಲ್ಲಿಯೇ ಕಟ್ಟಿಕೊಡೋದಿದೆಯಲ್ಲ, ಅದೊಂದು ದೊಡ್ಡ ವಿಶೇಷವಾದಂತಹ ಒಂದು ಕಲೆ ಅಂತಲೇ ಹೇಳ್ಬೋದು. ಸೊ ನಮಗೋಸ್ಕರ ಒಂದೆರಡು ಸಾಲುಗಳನ್ನು ನೀವು ಹಾಡ್ತಾ ಭಾಗವತಿ? ಇಲ್ಲ, ಭಾಗವತಿಗೆ ನನಗೆ ಗೊತ್ತಿಲ್ಲ. ತಾಳಮದ್ದಳೆಯ ಅರ್ಥವನ್ನು ನಾನು ಒಂದೆರಡು ಕಡೆಗಳಲ್ಲಿ ಅನುಭವಿಸಿದ ಇದನ್ನು ಬೇಕಾದರೆ ಹೇಳ್ಬೋದು. ಓಕೆ ಸರ್. ಏನಮ್ಮ ಇದು? ಕೌರವ ಪಕ್ಷದಲ್ಲಿರುವಂತಹ ದುರ್ಯೋಧನ ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ಯಾವುದೇ ವ್ಯಕ್ತಿ ಇಲ್ಲ ಎನ್ನುವಂತಹ ಭ್ರಮೆಗೆ ಒಳಗಾಗಿ ಪಾಂಡವ ಪಕ್ಷದಲ್ಲಿರುವಂತಹ ವೀರಾಧಿವೀರರನ್ನೆಲ್ಲ ಚಕ್ರವ್ಯೂಹಕ್ಕೆ ಬಲಿ ಕೊಡಬೇಕೆನ್ನುವಂತಹ ದುಷ್ಟ ಯೋಚನೆಗೆ ಬಲಿಯಾಗಿದ್ದಾನೆ. ಅಮ್ಮ, ಪಾಂಡವ ಪಕ್ಷದ ಪ್ರತಿಷ್ಠೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಈ ನಿಮ್ಮ ಮಗನಾಗಿರುವಂತಹ ಅಭಿಮನ್ಯು ಚಕ್ರವ್ಯೂಹ ಭೇದನಕ್ಕಾಗಿ ಹೋಗುವುದೇ ಅಮ್ಮ. ಪಾಂಡವರಿಗೋಸ್ಕರ ಎಲ್ಲ ಸೈನಿಕರು ತಮ್ಮ ಜೀವದ ಹಂಗನ್ನು ಬಿಟ್ಟು ಹೋರಾಟಕ್ಕೆ ಸಿದ್ಧವಾಗಿರುವಾಗ ಅರ್ಜುನನ ಮಗನಾಗಿ ನಾನು ಹೆಂಬೇಡಿಯ ಹಾಗೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇನಮ್ಮ? ಅಮ್ಮ, ಪಾರ್ಥನ ವೀರ ರಮಣಿಯಾಗಿ ನೀವೂ ಹೀಗೆ ನನ್ನನ್ನು ಕೈಕಟ್ಟಿ ಹಾಕುವುದಕ್ಕೆ ಮುಂದಾಗುತ್ತೀರಿ ಅಂತಾದರೆ ನನ್ನ ಬದುಕಿಗೆ ಅರ್ಥ ಎಲ್ಲಿ? ಹಾಗಾಗಿ ನನ್ನನ್ನು ದಯಮಾಡಿ ತಡೆಯಬೇಡಿ, ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡಿ ಅಮ್ಮ. ಸರ್, ನಿಮ್ಮ ಸಹೋದ್ಯೋಗಿಗಳು ಅಂದರೆ ನೀವೊಬ್ಬರು ಲೆಕ್ಚರರ್, ಅಲ್ಲಿ ನೀವು ಪಾಠ ಮಾಡುವಂತಹ ಅಲ್ಲಿ ಕಾಲೇಜಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಇವರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವರಿಂದ ನಿಮಗೆ ರೆಸ್ಪಾನ್ಸ್ ಹೇಗುಂಟು? ಚೆನ್ನಾಗಿದೆ. ಯಾಕಂದರೆ ಈಗ ಒಬ್ಬ ತರಗತಿಯಲ್ಲಿ ಶಿಕ್ಷಕ ಬೆಳೆಯೋದು ಮತ್ತು ಅವನು ಅಳಿಯೋದು ಅದು ವಿದ್ಯಾರ್ಥಿಗಳಿಂದನೇ ಅಂತ ನಾನು ನಂಬಿರೋದು. ಯಾಕಂತಂದರೆ ವಿದ್ಯಾರ್ಥಿಗಳೇ ಶಿಕ್ಷಕರನ್ನು ಬೆಳೆಸೋದು. ಈಗ ವಿದ್ಯಾರ್ಥಿಗಳು ಏನನ್ನೂ ಕೇಳಲಿಲ್ಲ, ಪ್ರಶ್ನೆ ಮಾಡಲಿಲ್ಲ, ಶಿಕ್ಷಕರಲ್ಲಿ ಇರೋದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಆ ಅಧ್ಯಾಪಕರಲ್ಲಿ ಒಂದು ಭಾವನೆ ಬಂದುಬಿಡುತ್ತೆ, ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವರಿಗೋಸ್ಕರ ವಿಶೇಷವಾದ ತಯಾರಿ ಮಾಡಬೇಕಾಗಿರೋದಿಲ್ಲ ಅಂತ. ಆದರೆ ಯಾವಾಗ ವಿದ್ಯಾರ್ಥಿಗಳು ಅದು ಹೇಗೆ ಸರ್, ಇದು ಹೇಗೆ ಸರ್ ಅಂತ ಕುತೂಹಲವನ್ನು ತೋರಿಸ್ತಾರೆ, ಆಸಕ್ತಿ ತೋರಿಸ್ತಾರಲ್ಲ, ಆವಾಗ ನಮಗೆ ಒಂದು ಗಿಲ್ಟಿ ಕಾಡುತ್ತೆ. ಅಯ್ಯೋ, ವಿದ್ಯಾರ್ಥಿಗಳೇ ಇಷ್ಟು ಆಸಕ್ತಿ ತೋರಿಸುವಾಗ ನಾವು ನಮ್ಮ ಆಸಕ್ತಿಯನ್ನು ಇಷ್ಟೇ ಇಟ್ಕೊಂಡ್ರೆ ಹೇಗೆ ಅಂತ ಅನಿಸುತ್ತೆ. ಹಾಗಾಗಿ ತುಂಬ ಈಗ ಪೌರಾಣಿಕ ವಿಷಯಕ್ಕೆ ಬಂದಾಗ ನನಗೆ ಅನುಭವಿಸಿದ ಸಂಗತಿ, ತರಗತಿಗಳಲ್ಲೆಲ್ಲ ನಾವು ಕತೆ ಹೇಳ್ತೇವೆ. ಯಾಕಂದರೆ ಕನ್ನಡದಲ್ಲಿ ಎಷ್ಟೋ ಅಂತಹ ವಿಷಯಗಳು ಬರುತ್ತೆ, ಒಂದೊಂದು ಶಬ್ದಕ್ಕೆ ನಾವು ಒಂದೊಂದು ಇಡೀ ಕಥೆಯನ್ನು ಹೇಳುವಂತಹ ಸನ್ನಿವೇಶಗಳು ಬಂದುಬಿಡುತ್ತೆ. ಕೆಲವು ಹಳೆಗನ್ನಡವನ್ನು ನಾನು ಹೆಚ್ಚು ಪ್ರೀತಿಸಿ ಅದನ್ನೇ ತರಗತಿಗಳು ಮಾಡೋದ್ರಿಂದ ಒಂದೊಂದು ಶಬ್ದಕ್ಕೆ ಒಂದೊಂದು ಕಥೆ, ಒಂದೊಂದು ಉಪಕಥೆ, ಕೆಲವೊಮ್ಮೆ ಕಥೆಗಳನ್ನು ನಾವೇ ಸ್ಟಾಪ್ ಮಾಡೋದಿರುತ್ತೆ. ಯಾಕಂದರೆ ಪಠ್ಯಕ್ಕಿಂತ ಕಥೆ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಿಲ್ಲಿಸೋದಿರುತ್ತೆ. ಆವಾಗ ನಮಗೆ ಅದೊಂದು ಹೊಸ ಒಂದು ಸಂತೋಷ ಕೊಡುತ್ತೆ. ತರಗತಿ ಮುಗಿಸಿ ವಿಭಾಗಕ್ಕೆ ಬರುವಾಗ ಇವತ್ತು 1 ಗಂಟೆ ತುಂಬ ಖುಷಿ ಆಯಿತು ತರಗತಿಯಲ್ಲಿ ಕಳೆದಿದ್ದು. ಎಷ್ಟೋ ಹೊಸ ವಿಷಯಗಳನ್ನು ನಾವು ಎಲ್ಲೋ ಕಲ್ತಿರ್ತೇವೆ. ನಾವು ಒಂದು ತರಗತಿಗೆ ಹೋಗೋದಾಗ ಎಷ್ಟು ತಯಾರಿ ಮಾಡಿರ್ತೀವಿ ಅದಷ್ಟೇ ಅಲ್ಲ, ನಾವು 1ನೇ ಕ್ಲಾಸ್ನಲ್ಲಿ ಓದಿದ್ದು ಆ ಕ್ಷಣಕ್ಕೆ ಬರುತ್ತಲ್ಲ,
ಅಂತೂ ನಮಗೆ ನೆನಪಿನ ಶಕ್ತಿ ಚೆನ್ನಾಗಿ ಉಳಿದಿದೆ, ಅದೆಲ್ಲ ನೆನಪಾಯ್ತಲ್ಲ. ಹಿಸ್ಟ್ರಿಯನ್ನು ನಾವು ಓದಿರ್ತೇವೆ, ಆ ಕ್ಷಣಕ್ಕೆ ಹಿಸ್ಟ್ರಿ ಬಳಸ್ಕೊಳ್ತೇವೆ. ಸೈನ್ಸನ್ನೆಲ್ಲ ಓದಿರ್ತೇವೆ, ಆ ಸೈನ್ಸನ್ನು ನಾವು ನಮ್ಮ ಸಬ್ಜೆಕ್ಟಿಗೆ ತಂದು ಲಿಂಕ್ ಮಾಡ್ತೇವೆ. ಅದೆಲ್ಲ ಮಾಡುವಾಗ ನಾವೊಂಚೂರು ಜೀವಂತವಾಗಿದ್ದೇವೆ ಅನ್ನುವ ಒಂದು ಅನುಭವ ಕೊಡುತ್ತೆ ಮಾತ್ರ. ಓಕೆ ಸರ್, ಎಷ್ಟೋ ಮಕ್ಕಳಿಗೆ ಸ್ಫೂರ್ತಿ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು ಸರ್. ನಿಮ್ಮ ಒಂದು ಕಲಾ ಬದುಕಿಗೆ ನಮ್ಮ ವಾಹಿನಿ ಕಡೆಯಿಂದ ಶುಭವಾಗಲಿ ಅಂತ ನಮಸ್ಕಾರ. ಹೇಳ್ತಾ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯಕ್ಷಗಾನ ಕಲಾವಿದರು ಹಾಗೂ ಪ್ರಸಂಗಕಾರರಾದ ಶಿವಕುಮಾರ್ ಅಳಗೋಡು ಅವರು ಇದ್ದರು. ಮತ್ತೆ ಮುಂದಿನ ವಾರ ಈ ಕಲಾವಿದ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಕಲಾವಿದರನ್ನು ನಾವು ನಿಮಗೆ ಪರಿಚಯಿಸ್ತೇವೆ ಅಂತ ಹೇಳ್ತಾ, ನಾನು ಅಂಕಿತಾ ಆಚಾರ್ಯ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.